ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ದೇಶದಲ್ಲಿ ತಾಪಮಾನದಿಂದಾಗಿ ಸೂರ್ಯನ ಬಿಸಿಲಿನಿಂದಾಗಿ ಇರುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಸುಮಾರು 24 ಗಂಟೆಗಳ ಅವಧಿಯಲ್ಲಿ ಸುಮಾರು 202 ಜನ ಸಾವನ್ನಪ್ಪಿರುವಂಥದ್ದು. ಬಹಳ ಪ್ರಮುಖವಾಗಿ ಶನಿವಾರದ ದಿನ ಅಂದರೆ ನಿನ್ನೆ ಏನು ಒಂದು 146 ಜನ ಸಾವನ್ನಪ್ಪಿರುವಂಥದ್ದು. ಒಟ್ಟು ಈ ಒಂದು ಇಡೀ ಪ್ರಕರಣದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಪ್ರಕೃತಿ ಯಾಕೆ ಮನುಷ್ಯನ ಮೇಲೆ ಈ ರೀತಿಯಾಗಿ ಮೆರೆಸಿಕೊಂಡಿದೆ ಅನ್ನೋದರ ಬಗ್ಗೆ ಮತ್ತು ನಾವು ಮಾಡಿಕೊಂಡು ಹೋದಂಥ ಎಡವಟ್ಟುಗಳೆಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ವಿಜಯ್ ಕುಮಾರ್ ಹೆಗಡೆ ಅವರು, ನಾವು ಹಿಂದಿನ ನಮ್ಮ ಪೂರ್ವಜರು ಏನಿದ್ದಾರೆ ಅವರು ಪ್ರಕೃತಿಯನ್ನು ಆರಾಧನೆ ಮಾಡುವಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡ್ರು. ಇವತ್ತಿನ ಒಂದು ವೇಗದ ಯುಗದಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಇದೆ, ನಮ್ಮ ಅಗತ್ಯತೆಗಳು ಹೆಚ್ಚುತ್ತಾ ಇವೆ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇದನ್ನು ಪೂರೈಸಬೇಕಿದ್ರೆ ನಮ್ಮ ಪ್ರಕೃತಿಯನ್ನು ಹಿಂದೆ ಬಿಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದರ ಉತ್ತರ ಇದು ಸಿಗ್ತಾ ಇರುವಂಥದ್ದು ನಿಮ್ಗೆ ಅನಿಸ್ತಾ ಇದೆ? ಹೌದೌದು. ಈಗ ನಾವು ಏನಾಗಿದೆ, ನಮ್ಮ ಸ್ಕೂಲ್ ಡೇಸ್ನಲ್ಲಿ ನಾವು ಕಲಿಯೋ ಟೈಮ್ನಲ್ಲಿ ಇದು ಜಾಸ್ತಿ ವರ್ಷದ ಕಥೆ ಅಲ್ಲ, ಶಾರ್ಟ್ ಪೀರಿಯಡ್. ಅವು ಏನಾಗ್ತದೆ ಅಂತೇಳಿ ಪ್ರಕೃತಿ ಬಗ್ಗೆ ನಮಗೆ ಸ್ವಲ್ಪ ನಾವು ಅಲ್ಲೆಲ್ಲ ನಾವು ಶಾಲೆಯಲ್ಲಿ ಹೋಗಬೇಕಾದ್ರೆ ಗಿಡ ನೆಡುವಂಥದ್ದು, ಕೃಷಿ ಬಗ್ಗೆ ಸ್ವಲ್ಪ ಇದು ಕೊಡುವಂಥದ್ದೆಲ್ಲ ನಮ್ಮ ಸ್ಕೂಲ್ ಡೇಸ್ನಲ್ಲಿತ್ತು. ಈಗ ಯಾವ ಶಾಲೆಯಲ್ಲಿದೆ? ಯಾವ ಶಾಲೆಯಲ್ಲಿಲ್ಲ. ಮಕ್ಕಳು ನೀವು ಕಲಿಬೇಕು, ಒಳ್ಳೆ ನೀವು ಮಾರ್ಕ್ ತೆಗಿಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು. ಯಾವುದಾದ್ರೂ ಒಂದು ಶಾಲೆ ನೀವು ಕೃಷಿಯನ್ನು ಅವಲಂಬಿತವಾಗಿ ನೀವು ಇರಲೇಬೇಕಂತ ಯಾವ ಶಾಲೆ ಹೇಳ್ತದೆ? ಆ ಶಾಲೆ ಏನಾದ್ರು ಹೇಳಿದ್ರೆ ಪಬ್ಲಿಕ್ ಹೋಗಿ ಆ ಶಾಲೆ ಹೆಡ್ ಮಾಸ್ಟರ್ ಹೊಡೆದು ಬರ್ತಾರೆ ಅಂತ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಮಕ್ಕಳನ್ನ ಡಿಮೋಟಿವೇಟ್ ಮಾಡ್ತೀವಿ. ಹೌದು. ಹಾಗಾದ್ರೆ ನಮ್ಮ ಚಿಂತನೆ ಎಲ್ಲಿ ಹೋಗಿದೆ? ಆಹಾರ ಬದ್ಧತೆ ಬಗ್ಗೆ ನಾವು ಏನು ಮಾಡ್ತಿದ್ದೇವೆ? ಪ್ರಕೃತಿಯ ಈ ಆಕ್ಸಿಜನ್ ಬಗ್ಗೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್, ಆಕ್ಸಿಜನ್, ಕಾರ್ಬನ್ ಮತ್ತೆ ಆಕ್ಸಿಜನ್, ಇದರ ಬ್ಯಾಲೆನ್ಸ್ ಬಗ್ಗೆ ನಾವು ಏನು ಚಿಂತನೆ ಮಾಡ್ತಿದ್ದೇವೆ? ಭೂಮಿ ಬಿಸಿಯಾಗುವಿಕೆ ಬಗ್ಗೆ ನಾವು ಏನು ಚಿಂತೆ ಮಾಡ್ತಿದ್ದೇವೆ? ಗ್ಲೋಬಲ್ ವಾರ್ಮಿಂಗ್, ಅದರಿಂದಾಗಿ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಈ ಕ್ಲೈಮೇಟ್ ಚೇಂಜ್ ಆಗಲಿಕ್ಕೆ ಕಾರಣ ಏನಂತೇಳಿ ಎಲ್ಲಿ ನಾವು ಅದರ ಬಗ್ಗೆ ಪಾಠ ಮಾಡ್ತೇವೆ? ಎಲ್ಲಿ ಕೂಡ ನಾವು ಪಾಠ ಮಾಡಲಿಲ್ಲ. ನಾವು ಮಾಡಿದ್ರು ಕೂಡ ಏನೋ ಒಂದು ಸ್ವಲ್ಪ ಕಾಟಾಚಾರಕ್ಕೆ ಕೆಲವು ಪಾಠಗಳು ಇದ್ದ ಬಿಟ್ಟರೆ ಎಲ್ಲಿ ಕೂಡ ಇದು ಬೇಕೇ ಬೇಕು ಅಂತ ಹೇಳುವಂಥದ್ದು ಎಲ್ಲಿ ಕೂಡ ಯಾವ ಶಾಲೆಯಲ್ಲಿ ಬರೋದಿಲ್ಲ. ಇದು ಬೇಸರದ ಸಂಗತಿ. ಇವತ್ತು ಏನಂತೇಳಿ ಪೈಪೋಟಿ, ಯಾವುದಕ್ಕೆ ನೀವು ಎಷ್ಟು ಸ್ಕೋರ್ ಮಾಡ್ತೀರಂತ ಹೇಳುವಂಥದ್ದು. ಈ ಸ್ಕೋರ್ ಮಾಡಲಿಕ್ಕೆ ನೀವು ಪೈಪೋಟಿಯಿಂದಾಗಿ ಏನು ನಮ್ಮ ಇದನ್ನು ನಾವೇ ಹಾಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಉಷ್ಣತೆ ಹೆಚ್ಚುತ್ತಾ ಇದೆ. ಉಷ್ಣತೆ ಹೆಚ್ಚುತ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಯಾರೋ ಹೇಳಿದ್ರು ಸೂರ್ಯನಿಂದ ಕೆಲವು ನೀಲಿ ಕಿರಣಗಳು ಬರ್ತಾ ಇರುವಂಥದ್ದು. ಇದು ಮನುಷ್ಯನ ಮೇಲೆ ಅದು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನು ಮಾಡಬೇಕು, ಪಂಚಭೂತಗಳ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗ್ತದೆ. ಪಂಚಭೂತಗಳು, ನಾವು ಇನ್ನು ಸೂರ್ಯನ ಕಿರಣ ಅಂತ ನೀವು ಹೇಳಿದ್ದೀರಿ. ಸೂರ್ಯನ ಕಿರಣ ಅಂತ ಹೇಳಿದ್ರೆ ನಾವು ಆಕಾಶ ಅಂತ ಹೇಳ್ತೇವೆ. ಯಾವುದರಲ್ಲಿ ನಾವು ಪಂಚಭೂತಗಳ ಪೈಕಿ ಅದನ್ನು ನಾವು ಆಕಾಶ ಅಂತ ಹೇಳಿ ಆಧ್ಯಾತ್ಮಿಕವಾಗಿ ಕೂಡ ನಾವು ಗುರುತಿಸಿದ್ದೇವೆ. ಆಕ್ಚುಲಿ ಅದು ಏನದು, ನಮ್ಮ ಇದರ ಟೆಕ್ನಿಕಲ್ ನಾವು ಮಾತ್ರ ಅದು ಓಝೋನ್ ಲೇಯರ್. ಓಝೋನ್ ಲೇಯರ್ ಅಂತ ಹೇಳಿದ್ರೆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು, ಅದರಲ್ಲಿ ಬಹಳಷ್ಟು ಕಿರಣಗಳು ನಮಗೆ ಬೇಡವೇ ಬೇಡ, ಕೆಟ್ಟದಾಗಿರುವಂತ. ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ಓಝೋನ್ ನಲ್ಲಿ ರೇಡಿಯೇಷನ್ ಬಹಳ, ಅದನ್ನೆಲ್ಲ ತಡೆದು ಫಿಲ್ಟರ್ ಮಾಡಿ ಆ ಓಝೋನ್ ಲೇಯರ್ ನಮ್ಗೆ ಯಾವ್ದು ಬೇಕು, ದೇವರ ಒಂದು ಸೃಷ್ಟಿ ಯಾವ ರೀತಿ ಇದೆ ನೋಡಿ, ಅಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಟೆಂಪರೇಚರ್ ಬೇಕು, ಮರ ಗಿಡಗಳಿಗೆ ಎಷ್ಟು ಬೇಕು, ನಿಮ್ಮ ಮನುಷ್ಯರಿಗೆ ಎಷ್ಟು ಬೇಕು, ಪ್ರಾಣಿಗೆ ಎಷ್ಟು ಬೇಕು, ಭೂಮಿಗೆ ಎಷ್ಟು ಬೇಕು, ಫಿಲ್ಟರ್ ಮಾಡಿ ಕರೆಕ್ಟ್ ಆಗಿ ಬರ್ತದೆ. ನಾವೇನು ಮಾಡ್ತೇವೆ, ಈ ಕಡೆ ಬಿಸಿ ಆಯ್ತು ಅಂತೇಳಿ ನಾವು ಎ ಸಿ ರೂಮ್ನಲ್ಲಿ ಕೂರ್ತೇವೆ. ಎ ಸಿ ರೂಮ್ನಲ್ಲಿ ಹೊರಗೆ ಹೋಗುವಂತದ್ದು ಅದು ಮತ್ತೆ ಓಝೋನ್ ಲೇಯರ್ಗೆ ಡ್ಯಾಮೇಜ್ ಮಾಡುವಂಥದ್ದು. ನಾವೇ ಪ್ರಕೃತಿನ ಹಾಳು ಮಾಡ್ತಿದ್ದೇವೆ. ಏನು ಬಿಡುಗಡೆ ಆಗುತ್ತೆ ಅಂದ್ರೆ ಅದು ಟೆಕ್ನಿಕಲ್ ವರ್ಡ್ ನಾನು ಹೇಳ್ತೇನೆ ಈಗ. ಬಟ್ ಯಾವುದೇ ಎಮಿಷನ್ ಏನಿದೆ, ಪ್ರತಿಯೊಂದರಲ್ಲಿ ಕೂಡ ಬರ್ತಕ್ಕಂಥ ಎಮಿಷನ್ ಏನಿದೆ ಅದು ಪ್ರತಿಯೊಂದಲ್ಲ ಕೂಡ ಹಾಗಾದ್ರೆ ಪ್ರದೂಷಣ ಆಗುತ್ತೆ. ಇದೆ ಟೆಕ್ನಿಕಲ್ ವರ್ಡ್ ನಾನು ಹೇಳ್ತೇನೆ. ನಾನು ಈಗ ಅದು ಆ ಕಾರಣದಿಂದಾಗಿ ಓಝೋನ್ ಲೇಯರ್ ಏನಿದೆ ಅದು ಡ್ಯಾಮೇಜ್ ಆಗ್ತಾ ಉಂಟು. ಅತಿಯಾದ ಎ ಸಿ ಬಳಕೆಯಿಂದ ಓಝೋನ್ ಲೇಯರ್ ಡ್ಯಾಮೇಜ್ ಆಗುವಂತಹದ್ದು. ಇದು ಒಂದು ಪಾಯಿಂಟ್. ಅದೇ ರೀತಿ ಕಾರ್ಬನ್ ಎಮಿಷನ್ ಜಾಸ್ತಿ ಆಗುವಂತಹದ್ದು. ಮೊದಲು ನಾವು ಏನ್ ಮಾಡಿದ್ರೆ, ಕೃತಕವಾಗಿ ನೀವು ಎಷ್ಟು ತಯಾರು ಮಾಡ್ತೀರಿ, ಪ್ರಕೃತಿ ನಿಮ್ಮಿಂದ ಅಷ್ಟು ದೂರ ಹೋಗ್ತಾ ಇದೆ. ಖಂಡಿತ ಹೋಗ್ತಾ ಉಂಟು. ಮತ್ತೆ ಪ್ರಕೃತಿ ಅದು ಸೆಲ್ಫ್ ಅಲೈನ್ಮೆಂಟ್ ಸಿಸ್ಟಮ್. ಅದು ಯಾರನ್ನು ಎಲ್ಲಿ ಕೂಡ ಕಾಯುದಿಲ್ಲ. ನೀವು ಏನಾದ್ರೂ ಹಾಳು ಮಾಡಿದ್ರೆ ಅದರ ಪಾಡಿಗೆ ಅದು ಭೂಕಂಪ ಆಗ್ತದೆ, ಅಲೈನ್ಮೆಂಟ್ ಸರಿ ಆಗ್ತದೆ. ಎಲ್ಲಾದ್ರೆ ನೀವು ಕಾರ್ಬನ್ ಎಮಿಷನ್ ಜಾಸ್ತಿ ಆಯ್ತು ಅಂತ ಹೇಳಿ ಆದ್ರೆ ಎಲ್ಲೋ ಒಂದು ಕಡೆ ಭೂಕಂಪ ಮತ್ತೆ ಜ್ವಾಲಾಮುಖಿ ಆಗುವಂಥದ್ದು, ಜಲಪ್ರಳಯ ಆಗುವಂಥದ್ದು ಆಗ್ತದೆ. ಎಲ್ಲಿ ನೀವು ಸಿಕ್ಕಾಪಟ್ಟೆ ಕಾಡು ಜಾಸ್ತಿ ಮಾಡಿದ್ರೆ ಕಾಡ್ಗಿಚ್ಚಾಗ್ತದೆ. ಈಗ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಏನ್ ಆಕ್ಚುಲಿ ಅಲ್ಲಿ ಕಾಡ್ಗಿಚ್ಚ ಆಗುವಂಥದ್ದು. ಈಗ ಅಮೆರಿಕದಲ್ಲಿ ನೋಡಿದ್ರೆ ಅಲ್ಲೆಲ್ಲ ಆವಾಗ ವೈಲ್ಡ್ ಫೈರ್ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ. ಪ್ರತಿ ಸಾರಿ ನೋಡಿ ನೆಟ್ ನಲ್ಲಿ ನೋಡಿ, ಪ್ರತಿ ಸಾರಿ ವೈಲ್ಡ್ ಫೈರ್. ಕಾರಣ ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಡು ನಡುವ ಬೆಳೆಸಿಟ್ಟಿದ್ದಾರೆ ಅವರು. ಅದೇ ವೈಲ್ಡ್ ಫೈರ್ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿತ್ತು. ಅದರ ಪಾಡಿಗೆ ಅದು ಮರ ಹೀಗೆ ಸ್ವಲ್ಪ ತಿಕ್ಕಾಡ ಬಂದ್ರೆ ಸಾಕು, ಫ್ರಿಕ್ಷನ್ ಇಂದಾಗಿ ಅದು ಇದಾಗ್ತಿತ್ತು, ಬೆಂಕಿ ಬರ್ತಾ ಇತ್ತು, ಇಮಿಡಿಯೇಟ್ ಗಪ್ ಅಂತ ಹಿಡಿರ್ತಿತ್ತು. ನಾನು ಎಷ್ಟು ಸಲ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಇವತ್ತು ನಾವು ಒಂದು ಹೆಣ ಸುಡ್ಬೇಕಾದ್ರೆ ಯಾರು ಸತ್ರೆ
ಮರ ಕಡಿಯುವಂಥದ್ದು ಮೊದಲನೇ ಕಾಲದಲ್ಲಿ ಇತ್ತು. ಹೌದು. ಈ ಕಾಲದಲ್ಲಿ ಸಿಮೆಂಟ್ ಎಲ್ಲಿ ಸಿಗ್ತದೆ ನೋಡಂತ ಹೇಳುವಂಥದ್ದು ಕಾಲ ಈಗ. ಉಪ್ಪು ತಗೊಂಬನ್ನಿ, ಸಿಮೆಂಟ್ ತಗೊಂಬನ್ನಿ, ಇದೊಂಥರ ಜೋಕೆ ಆಗಿದೆ. ಯಾರಾದ್ರೂ ಸತ್ತರೆ ಸಿಮೆಂಟ್ ನೋಡು ಮರ, ಒಂದು 10 ಲೀಟರ್ ಸಿಮೆಂಟ್ ಸುರಿಗೆ, ಮರ ಕಡಿದ ನಂತರ. ಈಗ ನಾವು ಮೊದಲು ಈ ಮಾವಿನ ಮರವನ್ನು ಯಾಕೆ ನಾವು ಕಡಿತಾ ಇತ್ತು, ಮಾವಿನ ಮರದಲ್ಲಿ ಒಂದು ರೀತಿಯ ಸೊನೆ ಇದೆ. ಆ ಸೊನೆ ಏನಂತೇಳಿ ಬೆಂಕಿ ಹಿಡ್ಕೊಳ್ತದೆ ಅದು. ಆ ಕಾರಣಕ್ಕಾಗಿ ಮಾವಿನ ಮರವನ್ನು ಕಡಿಯುವಂತಹದ್ದು. ಇವಾಗ ಏನಿಲ್ಲ, ಯಾವ್ದಾದ್ರೆ ಮರ ತರುವಂತಹದ್ದು, ಸಿಮೆಂಟ್ ಸುರಿಯುವಂಥದ್ದು, ಬೆಂಕಿ ಹಚ್ಚುವಂತಹದ್ದು. ಇವತ್ತು ಸೀಮೆಣ್ಣೆ ಇಲ್ದಿದ್ರೆ ಹೆಣ ಸುಡ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಅದು ಎಂತ ಕೆಟ್ಟ ಪರಿಸ್ಥಿತಿ ಅಂತ ನಾವು ಆಲೋಚನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಯಾವುದು ಆಕ್ಸಿಜನ್ ಇಲ್ಲ ನಮ್ಮಲ್ಲಿ. ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಮೊದಲೆಲ್ಲ ಬೆಂಕಿ ಹತ್ಕೊಳ್ಳೋದಿಲ್ಲ. ನಾವು ನಮ್ಮ ದೊಡ್ಡ ಇದು ಮನೆ, ಬಹಳಷ್ಟು ಜನ ಇರ್ತಕ್ಕಂಥ ಮನೆ, ಅವಾಗೆಲ್ಲ ಅಡಿಗೆ ಯಾವುದರಲ್ಲಿ ಒಲೆಯಲ್ಲಿ ಆಗ್ತಿತ್ತು. ನೀವು ಕಟ್ಟಿಗೆಯನ್ನು ಇಡುವಂತಹದ್ದು, ಒಂದು ಸ್ವಲ್ಪ ಬೆಂಕಿ ಹಿಡ್ಕೊಂಡು ಗಪ್ಕಂತ ಹಿಡಿ ಒಲೆ ಉರಿತಾ ಇತ್ತು. ಇವತ್ತು ನೀವು ಅದು ಒಂಟ ಹಿಡ್ಕೊಂಡು ಹೂ ಅಂತ ಹೇಳಿ ಗಾಳಿ ಹಾಕ್ಬೇಕು. ಎಷ್ಟು ಗಾಳಿ ಹಾಕಿದ್ರು ಅದು ಉರಿಯೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಈಗ ಆಕ್ಸಿಜನ್ 10% ಕಮ್ಮಿ ಇದೆ. ನಾವು ಬಹಳಷ್ಟು ಎಲ್ಲರ ಸ್ಟೇಜ್ನಲ್ಲಿ ಇದ್ದೇವೆ. ಭಾರತ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಇಂಗಾಲದ ಅಂಶ ಹೆಚ್ಚುತ್ತಾ ಇರೋದ್ರಿಂದಾಗಿ ಈ ಹೀಟ್ ಕ್ರಿಯೇಟ್ ಆಗಿದೆ. ಖಂಡಿತ ಕಾರ್ಬನ್ ಎಮಿಷನ್. ಈಗ ಮರವನ್ನು ನಾವು ಸುಟ್ಟಾಗಲೂ ಕೂಡ ಕಾರ್ಬನ್ ಹೊಗೆಯ ರೂಪದಲ್ಲಿ ಇರ್ತದೆ. ಆದರೆ ಅದರಲ್ಲಿ ಹಾರ್ಡ್ ಪಾರ್ಟಿಕಲ್ಸ್ ಇಲ್ಲ. ಅದೇ ನಾವು ಫಾಸಿಲ್ ಫ್ಯೂಯಲ್ ಏನ್ ಹೇಳ್ತೀವಿ, ಭೂಮಿಯ ಒಳಗಡೆಯಿಂದ ತೆಗೆದಂತ ವಸ್ತುಗಳು, ಉರುವಲುಗಳು, ಲೈಕ್ ಕೋಲ್ ಮತ್ತೆ ನ್ಯೂಕ್ಲಿಯರ್ ಸಂಬಂಧಪಟ್ಟದ್ದು, ಯುರೇನಿಯಂ ಅಥವಾ ಥೋರಿಯಂ ಅಥವಾ ಯಾವುದೇ ತಗೊಳ್ಳಿ, ಪೆಟ್ರೋಲ್, ಡೀಸೆಲ್ ಯಾವುದೇ ತಗೊಳ್ಳಿ, ಅದರಲ್ಲಿ ಪ್ರತಿಯೊಂದನ್ನು ನೀವು ಉರಿಸಿದಾಗ ಅದರಲ್ಲಿ ಕಾರ್ಬನ್ ಎಮಿಷನ್ ಜೊತೆ ಹಾರ್ಡ್ ಪಾರ್ಟಿಕಲ್ಸ್ ಸಿಕ್ಕಾಪಟ್ಟೆ ಬರ್ತದೆ. ಲೆಡ್ ಅದು ಇದು ಇಂಥದ್ದೆಲ್ಲ ಸಿಕ್ಕಾಪಟ್ಟೆ, ಅದು ಪ್ರತಿಯೊಂದು ಡೇಂಜರ್ ಅದು. ಅದರಿಂದಾಗಿ ಏನಾಗ್ತದೆ, ನಿಮ್ಮ ಕಾರ್ಬನ್ ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ತದೆ. ಈಗ ನೋಡಿ, ಉಡುಪಿಯಲ್ಲಿ UPCL ಒಂದು ಇದರಿಂದಾಗಿ ಇಡೀ ನಮ್ಮ 2 ಜಿಲ್ಲೆನ ಸುಡ್ತಾ ಉಂಟು ಇವತ್ತು. ಎಲ್ಲಿ ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ ನಮ್ಮ ಈ ಕೋಸ್ಟಲ್ ಕರ್ನಾಟಕದಲ್ಲಿ ಈ ಟೆಂಪರೇಚರ್ ಬರಲಿಲ್ಲ. ಆದ್ರೆ ಕಾರಣ ಯಾವ್ದು, ಇವತ್ತು MRPL ಬಂತು, ಈ ಕಡೆ ನಮ್ಮದು UPCL ಬಂತು, ಇನ್ನು ಕೈಗಾ ಬಂತು. ಪ್ರತಿಯೊಂದು ಈ ಕಾರಣದಿಂದಾಗಿ ನಮ್ಮ ಕೋಸ್ಟಲ್ ಕರ್ನಾಟಕ ಸರ್ವನಾಶ ಆಗ್ತದೆ. ಅಲ್ಲ, ಈ ಉದ್ದಿಮೆಗಳನ್ನ ನಾವು ನಿಲ್ಲಿಸುವ ಹಾಗಿಲ್ಲ. ಜನರಿಗೆ ಪವರ್ ಅಗತ್ಯ ಇದೆ, ಜನರಿಗೆ ವಿದ್ಯುತ್ ಅಗತ್ಯ ಇದೆ, ಅಥವಾ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡಬೇಕಿದ್ರೆ ಈ ಉದ್ದಿಮೆಗಳು, ಇಂಡಸ್ಟ್ರಿಗಳು ಅಗತ್ಯ ಇದೆ, ಬೇಕು. ಅದನ್ನ ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ. ಆದ್ರೆ ಸರ್ಕಾರ ತನ್ನ ನಿಯಮಗಳನ್ನ ಇನ್ನಷ್ಟು ಬಿಗಿಗೊಳಿಸಿದ್ರೆ ಪ್ರಕೃತಿಯ ಮೇಲೆ ಆಗ್ತಾ ಇರುವಂತಹ ಆಘಾತಗಳೇನಾದ್ರೂ ಕಡಿಮೆ ಆಗಬಹುದಾ? ನಿಮ್ಮ ಹತ್ರ ಒಂದು ಪ್ರಶ್ನೆ ಹೇಳ್ತೇನೆ. ನಿಮಗೆ ಇಲ್ಲಿಂದ ಈಗ ಬ್ಯಾಂಗ್ಳೂರು ಹೋಗ್ಬೇಕು, ವಿಮಾನದಲ್ಲಿ ನೀವು ಹೋಗ್ತೀರಿ, ನಿಮ್ಗೆ ಆಲೋಚನೆ ಇದೆ ವಿಮಾನಲ್ಲಿ ಹೋದ್ರೆ ಅಲ್ಲಿ ಯಾವುದೋ ಒಂದು ಬಹಳ ದೊಡ್ಡ ಕಾಡ್ಗಿಚ್ಚಿದೆ, ವಿಮಾನಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನೀವು ವಿಮಾನದಲ್ಲಿ ಕೂತ್ಕೊಳ್ತೀರಾ, ಇಳಿತೀರ, ನೀವು ಇಳಿತೀರಿ. ಇಲ್ಲ ವಿಮಾನ ಹೋದ್ರೆ ಹೋಗ್ತೀರಿ, ನನಗೊಂದ್ಸಲ ಹೋಗ್ಲೇಬೇಕಂತ ಹೇಳಿ ದಾರಿಯಲ್ಲಿ ಏನ್ ಬೇಕಾದ್ರೆ ಆಗ್ಲಿ ಅಂತ ಹೇಳಿ ನೀವು ಒಪ್ತೀರ, ಅದನ್ನ ಇವತ್ತು ಮನಸ್ಸಲ್ಲಿ ತಗೊಳ್ಬೇಕು. ನಿಮ್ಗೆ ವಿದ್ಯುತ್ ಬೇಕು, ಸತ್ಯ. ನಿಮ್ಗೆ ಇಂಡಸ್ಟ್ರಿ ಬೇಕು, ಸತ್ಯ. ಆದ್ರೆ ಸತ್ಯ ಯಾವುದು, ಅತಿ ಮುಖ್ಯವಾದ ಸತ್ಯ ಏನಂತ ಹೇಳಿದ್ರೆ ಕೃಷಿ ಬೇಕು. ಕೃಷಿ ಇಲ್ಲದೆ ನಿಮ್ಮ ಯಾವ ಜೀವನನೇ ಇಲ್ಲ. ಆಕ್ಸಿಜನ್ ಬೇಕು, ನಿಮ್ಮ ಜೀವನನೇ ಇಲ್ಲ ಅಲ್ವಾ? ಇದನ್ನೇ ನೀವು ಕಳ್ಕೊಂಡು ನೀವು ಈ ಜನರೇಷನ್ ನಲ್ಲಿ ಇಂಡಸ್ಟ್ರಿ ಮಾಡ್ತಾರೆ, ನೀವು ಕೆಲಸ ಅಂತ ಹೇಳಿ ನೀವು ಹೋಗ್ತೀರಾ. ಎಷ್ಟು ದಿವಸ ಮಾಡ್ತೀರಿ ಇದನ್ನ ನೀವು? ಅಲ್ಲ, ಪ್ರಾಕ್ಟಿಕಲ್ ಆಗಿ ನಾನು ಥಿಂಕ್ ಮಾಡಬೇಕಿದ್ರೆ ಇವತ್ತು ಕೃಷಿಯನ್ನ ಉತ್ತೇಜನ ಕೊಡ್ತು ಸರ್ಕಾರ, ಅದನ್ನ ಮಾಡುವವರು ಯಾರಿದ್ದಾರೆ? ಇಲ್ಲ ನೋಡಿ, ಮಾಡೋರು ಯುರೋಪಿಯನ್ ಕಂಟ್ರೀಸ್ ಇಲ್ವಾ? ಈಗ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇಷ್ಟು ಡೆವಲಪ್ ಆಗಿದೆ ಅಂತ ನಾವು ಮಾತಾಡ್ತೇವೆ. ಯಾವ ಕಾರಣದಲ್ಲಿ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಅಲ್ಲಿಯ ಒಂದು 4-8 ಲೇನ್ ರಸ್ತೆಗಳನ್ನು ನೋಡುವಂತಹದ್ದು, ಅಲ್ಲಿಯ ಬಾರ್ಗಳನ್ನು ನೋಡುವಂತಹದ್ದು, ಅಲ್ಲಿಯ ಸಿಟಿಗಳ ಒಂದು ಚಂದ ನೋಡಿ ಬಂದು ಇಲ್ಲಿ ಬಂದು ಏನ್ ಇಂಡಸ್ಟ್ರಿ ಅಂತ ಹೇಳಿ ನೋಡುವಂಥದ್ದು ಬಂದು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಹೊರತು ಯಾರಾದ್ರೆ ಯಾವತ್ತಾದ್ರೆ ಯಾವ ಕಂಟ್ರಿಯಲ್ಲಿ ಕೃಷಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ ಅಂತ ಹೇಳಿ ಒಬ್ರು ಯಾವ್ದಾರು ಹೇಳಿದಾರ? ಇವತ್ತು ಅಮೆರಿಕದಲ್ಲಿ, ಜರ್ಮನ್, ಜಪಾನ್, ಇವತ್ತು ಇವನ್ ಚೈನಾ, ಯಾವ ಮಟ್ಟದಲ್ಲಿ ಅವರು ಕೃಷಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಕೃಷಿಕ ಒಂದು ಆಫೀಸಿಗೆ ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವನು ಕೊಡ್ತಾರೆ. ನೋಡ್ರಿ, ಯಾರಾದ್ರೂ ಅಲ್ಲ ಅಂತ ಹೇಳಿ ಅಮೆರಿಕದಲ್ಲಿ ಯಾರಾದ್ರೂ ಕೃಷಿಕ ಅಂತ ಹೇಳುವಂತದ್ದು ಲೇಬಲ್ ಇಟ್ಕೊಂಡು ಬಂದ್ರೆ ಅವನಿಗೆ ಫಸ್ಟ್ ಚಾಯ್ಸ್ ಅಲ್ಲಿ. ನಿಮ್ಮ IT ಬೀಟರ್ ಬಂದ್ರೆ ಯಾರಿಗೂ ಕೊಡುದಿಲ್ಲ ಅಲ್ಲಿ. ಇದನ್ನ ಯಾಕೆ ಯಾವ ರಾಜಕಾರಣಿಗಳಿಗೆ ಗೊತ್ತಾಗ್ಲಿಲ್ಲ? ಅಲ್ಲಿ ಇವತ್ತು ನಾವು ಎಲ್ಲ ಇದು ಮಾಡ್ತೀವಿ ಏನಂತ ಹೇಳಿದ್ರೆ ನಮ್ಗೆ ಎಲ್ಲಾ ಕಡೆಯಿಂದ ನಮ್ಮ ಹತ್ರ ಏನಿದೆ ಇವತ್ತು, ಏನಿಲ್ಲ. ದವಸ ಧಾನ್ಯಗಳ ಪೈಕಿ ನಮ್ಮ ಹತ್ರ ಯಾವ್ದು ಕೂಡ ಇಲ್ಲ. ನಮ್ಮ ಹತ್ರ ಸ್ವಲ್ಪ ತೆಂಗಿನಕಾಯಿ ಇದೆ ಕೋಸ್ಟಲ್ ನಲ್ಲಿ. ನಮ್ಗೆ ಶ್ರೀಲಂಕಾದಿಂದ ತೆಂಗಿನಕಾಯಿ ಬರ್ತಾ ಇತ್ತು. ನಮ್ಮ ರೈತ ಹೋರಾಟದಿಂದ ಅದನ್ನ ಸ್ವಲ್ಪ ತರದ್ದು ನಿಲ್ಸಿರೋದು ಇವತ್ತು ಇಲ್ಲಿ ತೆಂಗಿನಕಾಯಿ ರೇಟ್ ಬಂತು. ಥೈಲ್ಯಾಂಡ್ ಅಡಿಕೆ ಬರ್ತಾ ಇತ್ತು. ಥೈಲ್ಯಾಂಡ್ ಅಡಿಕೆ ಬರುವಂತಹದ್ದು. ನಾವು ಬಹಳ ದೊಡ್ಡ ಇವರು ವಿರೋಧ ಅಂತ ಪಾಕಿಸ್ತಾನ ಹೇಳ್ತೇವೆ. ಪಾಕಿಸ್ತಾನದ ನಮಗೆ ಈರುಳ್ಳಿ ಬರಬೇಕು, ಇಲ್ಲಂತ ನಮ್ಮ ಹತ್ರ ಈರುಳ್ಳಿ ಇಲ್ಲ ಇವತ್ತು ನಮ್ಮ ಹತ್ರ. ಅಮೆರಿಕದಿಂದ ನಮ್ಮ ಗೋಧಿ ಜೋಳ ಎಲ್ಲ ಬರಬೇಕು, ಫ್ರೂಟ್ಸ್ಗಳೆಲ್ಲ ನಮ್ಮ ಚೈನಾದಿಂದ ಬರಬೇಕು. ಏನ್ ನಮ್ಮ ಅವಸ್ಥೆ ಅದು?
ಏನಾದ್ರೂ ನಮ್ಮ ರಾಜಕಾರಣಿಗಳು ಅಧಿಕಾರಿ ಏನೋ ಮಾನ ಮರೆದಿದೆಯಾ? ಇದನ್ನೆಲ್ಲ ನೋಡೋದು ಬಿಟ್ಟು ನಾವು ರೈತರಿಲ್ಲ, ನೀವು ರೈತರ ಹಾಗೆ ಅಂತೇಳಿ ರೈತರ ಚಿತ್ರಣ ತೋರಿಸ್ತೀರಿ, ಅವ್ರ ಹರಕಲು ಬಟ್ಟೆನ ತೋರಿಸ್ತೀರಿ. ರೈತರು ನೀವು ಏನು ಕೊಡ್ತಾ ಇದ್ದೀರಿ ಇವತ್ತು? ನೀವು ರೈತರಿಗೆ ನೀವು ಸರಿಯಾಗಿ ಕೊಡುವಂಥ ಫೆಸಿಲಿಟಿ ನೀವು ಕೊಡ್ತಾ ಇದ್ರೆ, ನಾನು ಹೇಳ್ತೇನೆ, ನಮ್ಮ ಭಾರತದ ನಮ್ಮ ದೇಶದ 4 ಸ್ತಂಭ ಯಾವುದಂತ ಹೇಳಿದ್ರೆ, ಆಧಾರ ಸ್ತಂಭ ಯಾವುದಂತ ಹೇಳಿದ್ರೆ, ಮೊದಲನೇದಾಗಿ ರೈತ, ಎರಡನೇದಾಗಿ ಟೀಚರ್ಸ್, ಮೂರನೇದ ಪೊಲೀಸ್ ಇಲಾಖೆ, ನಾಲ್ಕನೇದಾಗಿ ಮಿಲಿಟರಿ. 3 ಇಲಾಖೆಗೆ ನೀವು ಏನು ಸ್ಯಾಲರಿ ಕೊಡ್ತೀರಿ, ಫೆಸಿಲಿಟಿ ಕೊಡ್ತೀರಿ. ಆಧಾರ ಸ್ತಂಭ ಇರ್ತಕ್ಕಂಥ ರೈತನಿಗೆ ನೀವು ಏನು ಕೊಡ್ತೀರಿ? ರೈತ ಬೆಳೆಯುವಂಥ ಬೆಳೆ, ಅದಕ್ಕೆ ನೀವು ಕೊಡುವಂತಹದ್ದು ಪರಿಹಾರ ಏನಿದೆ? ಏನಿಲ್ಲ. ಅದು ಅತಿವೃಷ್ಟಿ ಅನಾವೃಷ್ಟಿ ಎಲ್ಲಿ ಬೇಕಾದ್ರೆ ಸಮಸ್ಯೆ ಆಗಲಿ, ಅವನಿಗೆ ಏನು ನೀವು ಪರಿಹಾರ ಕೊಡುವುದಿಲ್ಲ. ಅವನಿಗೇನು ನೀವು ಸ್ಯಾಲ್ರಿ ಕೊಡ್ತೀರಾ? ಅಥವಾ ಏನಾದ್ರ ಇನ್ಶೂರೆನ್ಸ್ ಏನಾದಿದೆಯಾ? ಪ್ರಾವಿಡೆಂಟ್ ಫಂಡ್ ಏನಾದಿದೆಯಾ? ಏನು ಸೆಕ್ಯೂರಿಟಿ ಇದೆ? ಅವ ಕಷ್ಟಪಟ್ಟು ಬೆಳೆದು ಸಾಲ ಮಾಡಿ 1 ವರ್ಷದ ಬೆಳೆನೋ 6 ತಿಂಗಳ ಬೆಳೆನೋ ಅದನ್ನು ಮಾಡಿ ಮಾರ್ಕೆಟ್ ಹಾಕಿದಾಗ ದಲ್ಲಾಳಿಗಳ ಕೈಗೆ ರೈತ ಸಿಕ್ಕುವಂತಹದ್ದು. ಮಾಡಿದಂಥ ಸಾಲ ಅದೇ ರೀತಿ ಸಾಲ ಮನ್ನಾ ಮಾಡಬೇಕಾದ್ರೆ ಅದಕ್ಕೂ ನೀವು ಹಲವಾರು ರಗಳೆಗಳು ನಿಮ್ಮ ಹತ್ರ. ಏನು ಮಾಡ್ತೀರಿ? ರೈತರಿಗೆ ಏನಾದರೂ ಕೊಡುವಂಥ ಶಿಸ್ತು. ಯುರೋಪಿಯನ್ ಕಂಟ್ರೀಸ್ನಲ್ಲಿ ರೈತರಿಗೆ ಇಮಿಡಿಯೇಟ್ ಆಗಿ ಅವರಿಗೆ ಕೊಡುವಂಥ ಫೆಸಿಲಿಟಿ ಏನದು ಗೊತ್ತಾ ನಿಮಗೆ? ಒಬ್ಬ ರೈತ ಅಂತ ಹೇಳಿ ಈಗ ಆಂಧ್ರದಲ್ಲಿ ನನಗೆ ತಿಳಿದ ಮಟ್ಟಿಗೆ ಆಂಧ್ರದಲ್ಲಿ ಭತ್ತದ ಕೃಷಿ ಬಹಳ ಉತ್ತಮವಾಗಿ ಆಗುತ್ತೆ ಮತ್ತು ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ ಆಂಧ್ರದಲ್ಲಿ ಕೃಷಿಕರ ಸಂಖ್ಯೆ ಕೂಡ ಹೆಚ್ಚಿದೆ ಮತ್ತು ಅಲ್ಲಿಯ ಕೃಷಿ ಅಭಿವೃದ್ಧಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಆದರೆ ಈ ಉಷ್ಣತೆಗೆ ಬಲಿಯಾಗ್ತಾ ಇರುವಂಥದ್ದು ಆಂಧ್ರ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ನೋಡಿ, ಅಲ್ಲಿ ಉಷ್ಣತೆಯಲ್ಲಿ 2 ಇದೆ. ಈಗ ಕೃಷಿ ಅಂತ ಹೇಳಿದ ತಕ್ಷಣ ಟೆಂಪರರಿ ಕ್ರಾಪ್ ಆಯ್ತು, ಅದು 6 ತಿಂಗಳದು, 3 ತಿಂಗಳದು, 1 ವರ್ಷದ್ದು. ಎನ್ವೈರ್ಮೆಂಟ್ ನೀವು ಮೇಂಟೈನ್ ಮಾಡಬೇಕು, ಕಾಡು ಜಾಸ್ತಿ ಬೇಕು. ಕಾಡು ಎಲ್ಲೆಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲೆಲ್ಲಿ ನಿಮ್ಗೆ ಪ್ರೊಟೆಕ್ಷನ್ ಇದೆ. ನೀವು ಕಾಡು ಇಲ್ಲೇ ಇರ್ತಕ್ಕಂಥ ಕಲ್ಲು ಗುಡ್ಡ ಪ್ರದೇಶ ನಿಮ್ಗೆ ಪ್ರೊಟೆಕ್ಷನ್ ಸಿಗುದಿಲ್ಲ. ಅಲ್ಲಿ ನೀವು ಏನು ಮಾಡಬೇಕು? ಈಗ ದುಬೈಯಲ್ಲಿದೆ, ಅಲ್ಲಿ ಏನು ಮಾಡ್ತಾರೆ? ಇಂಥ ಸೆಕೆ ಕಾಲದಲ್ಲಿ ಅಲ್ಲಿ ಕೂಡ ಇದೇ ರೀತಿ ಇದೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಟೈಮ್ನಲ್ಲಿ ರಜೆ ಕೊಡ್ತಾರೆ, ಜನರಿಗೆ ಡೈರೆಕ್ಷನ್ ಕೊಡ್ತಾರೆ. ನೀವು ಯಾವ ರೀತಿ ಇರಬೇಕು, ಎಷ್ಟು ಆಕ್ಸಿಜನ್ ನೀವು ಸೇವನೆ ಮಾಡಬೇಕು, ಎಷ್ಟು ನೀವು ನೀರು ಕುಡಿಬೇಕು, ಯಾವುದನ್ನ ನೀವು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು ಅಂತ. ನೋಡಿ, ಈಗ ಗಡಿ ಪ್ರದೇಶ ನಾವು ಹೇಳಿದ ಪ್ರದೇಶದಲ್ಲಿ ಅಲ್ಲಿ ಅತ್ಯಂತ ಖಾರದ ವಸ್ತುವನ್ನು ತಿನ್ನುವಂತಹದ್ದು, ಅತ್ಯಂತ ಕೆಳಮಟ್ಟದ ನೀವು ಸ್ಪಿರಿಟ್ ಅನ್ನ ಆಲ್ಕೋಹಾಲ್ ಆಗಿ ನೀವು ತಗೋತಾ ಇದ್ದೀರಿ. ನೀವು ಯಾವುದೇ ಒಂದು ರೀತಿಯ ಮಾಹಿತಿ ಇಲ್ಲ ಅಲ್ಲಿ, ಅದರಿಂದಾಗಿ ಜನ ಕೂಡ ಅಲ್ಲಿ ಸಾಯ್ತಿದ್ದಾರೆ. ಇಲ್ಲಿ ಅದೊಂದು ಕಾರಣ ಆಯ್ತು. ಇನ್ನು ಈ ಬಿಸಿಲಿನ ಹೊಡೆತಕ್ಕೆ ಸಿಲುಕಿ ಮೊದಲು ಸಾಯುವವರು ಯಾರು? ಅಲ್ಲಿ ಅದೇ ಹೇಳಿದಲ್ಲ, ಯಾರ್ದು ಆರೋಗ್ಯ ಸರಿ ಇಲ್ಲ, ಸಿಕ್ಕಾಪಟ್ಟೆ ಮೆಡಿಸಿನ್ ತಗೊಂಡು ಇನ್ನೇನು ಇವತ್ತು ನಾಳೆ ಅಂತ ಹೇಳುವಂಥ ಪರಿಸ್ಥಿತಿ ಅಂತ ಇರುವವರು, ಅವರು ಇಮಿಡಿಯೇಟ್ ಆಗಿ ಕೊಲಾಪ್ಸ್ ಆಗ್ತಾರೆ. ಯಾಕಂತೇಳಿ ಅವ್ರು ಯಾವುದೇ ಮೆಡಿಸಿನ್ ಅವರಿಗೆ ಅವ್ರ ಬಾಡಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಅವರು ಎಕ್ಸ್ಟ್ರೀಮ್ ಸ್ಟೇಜಿಗೆ ದಾಟಿ ಆಗಿರ್ತಾರೆ ಅಂಥವ್ರು. ಒಂದು ಎರಡನೇದಾಗಿ ಕೂಲಿ ಕೆಲಸ ಮಾಡೋರು ಏನಾಗ್ತದೆ ಅಂತ ಹೇಳಿದ್ರೆ, ಬಿಸಿಲಿನ ತಾಪದಲ್ಲಿ ಅವ್ರಿಗೆ ಸುರಿಗೆ ಆಗುವಂಥದ್ದು ಅಜೀರ್ಣಾವಸ್ಥೆ, ಡಿಹೈಡ್ರೇಷನ್. ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರಿಗೆ? ನಾವು ಉಡುಪಿಯಿಂದ ಮಾತಾಡುದು. ಎಸ್, ಹೇಳಿ. 24 ಗಂಟೆಯ ಅವಧಿಯಲ್ಲಿ 202 ಜನ ಬಿಸಿಲಿಗೆ ಮೃತಪಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಅನಿಸಿಕೆ ಏನು? ಅಲ್ಲ, ಇವರು ಹೇಳಿದ್ರಲ್ಲ ರೈತರ ಬಗ್ಗೆ, ಅದು ನಮ್ಮ ಕರ್ನಾಟಕ ಸರ್ಕಾರ ಕೇಳ್ಬೇಕು. ಇದ್ದಾಗ ಧರ್ಮಕ್ಕೆ ಹಾಕಿ ಕೊಡ್ತಾ ಇದ್ದಾರೆ ಈಗ. ಎಸ್, ಅವ್ರು ಹೇಳ್ತಾ ಇದ್ದಾರೆ ಕೃಷಿಯ ಅಭಿವೃದ್ಧಿಯಿಂದ ಪ್ರಕೃತಿಯ ಒಂದಷ್ಟು ಸಮತೋಲನವನ್ನ ಉಳಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ತಾವು ಏನು ಹೇಳಿದ್ರಿ ಈ ಬಗ್ಗೆ? ಅದೇ ಸರ್ಕಾರ ನೋಡಿ ಧರ್ಮಕ್ಕೆ ಹಾಕಿ ಕೊಟ್ಟರು ಎಲ್ಲೆಲ್ಲೇ ಕಾಳಗಂತೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಇದಿಲ್ಲ. ಎಸ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ನಾವು ಚರ್ಚೆನ ಮಾಡ್ತಾ ಇದ್ವಿ. ಅಲ್ಲ, ಅವ್ರು ಹೇಳಿದ ಒಂದು ಕಾರಣ ಕೂಡ, ಅಕ್ಕಿಯನ್ನೆಲ್ಲ ಕೊಟ್ಟು ಅಕ್ಕಿಯನ್ನು ತಕೊಂಡು ಹೋಗಿ ಮಾರಿ ಅದರಿಂದಾಗಿ ಸರಾಯಿ ಕುಡ್ಕೊಂಡು ಮನೆ ಬಂದು ಹೆಂಡತಿ ಮಕ್ಕಳಿಗೆ ಹೊಡೆಯುವಂತಹದ್ದು ಇದು ಕೂಡ ನಡೀತಾ ಉಂಟು. ಇದು ಕೂಡ ಒಂದು ರೀತಿಯ ನಾವು ಕೃಷಿಯನ್ನ ನಾವು ಬಿಡ್ಲೇಬೇಕು ಅನ್ನೋ ಹೇಳೋ ಮಟ್ಟದಲ್ಲಿ ಮಾಡಿದಂತ ಸ್ಕೀಮ್ಗಳೆಲ್ಲ. ಈ ಸ್ಕೀಮ್ ರೈತರನ್ನ ನಾವು ಗಮನದಲ್ಲಿರಿಸಿಕೊಂಡ್ರೆ ಈ ₹1 ಅಕ್ಕಿ ಏನಾದ್ರೂ ಇದು ಪ್ರಯೋಜನಕಾರಿಯ? ರೈತನಿಗೆ ಈ ಅಗತ್ಯ ಇದೆಯಾ? ಅಲ್ಲ, ಈಗ ಅವನೇ ಬೆಳೆಯುವಂತ ವಸ್ತುವನ್ನ ಅವನಿಗೆ ₹1 ಕೊಡುವಂತ ಅಗತ್ಯ, ಅವನೇ ಬೆಳೆಯುವಂತ ವಸ್ತು ಅಂತ ಹೇಳಿ ನಿಮ್ಗೆ ಎಲ್ಲಿದೆ? ಈಗ ಬರುವಂತ ಅಕ್ಕಿ ನಮ್ಮ ರೈತರು, ನಮ್ಮ ಕರ್ನಾಟಕದ ರೈತರು ಬೆಳೆದಂತ ಅಕ್ಕಿ ಅಲ್ಲ ಅದು. ಸರ್ಕಾರ ರೈತನಿಗೆ ದುಡ್ಡು ಕೊಟ್ಟು ಅದನ್ನ ಖರೀದಿ ಮಾಡಿ ₹1 ಕೊಡ್ತಕ್ಕಂಥದ್ದಲ್ಲ. ಎಲ್ಲೋ ಕಳಪೆ ಎಲ್ಲೆಲ್ಲೆಲ್ಲೋ ಎಲ್ಲಿಂದ ತರುವಂತದ್ದು. ನೀವು ರೈತರಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ? ರೈತರಿಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿದ್ದಿದ್ರಿ, ಇವತ್ತು ಅವರಿಗೆ ಜೀವನಾಂಶ ಒಂದ್ ಸ್ವಲ್ಪ ತಿಂಗಳು ಏನಾದ್ರು ಕೊಡಿ. ಅದನ್ನ ನೀವು ಅವ್ರು ಬಂದ ಬೆಳೆಯಲ್ಲಿ ನೀವು ಮತ್ತೆ ಅದನ್ನ ವಾಪಸ್ ನೀವು ತೆಗೀರ್ಬೇಕಾದ್ರೆ ಅವಾಗ ಏನಾಗ್ತದೆ, ಎಲ್ಲ ಗದ್ದೆಯಲ್ಲಿ ನೀರು ಇರ್ತಾ ಇತ್ತು. ಗದ್ದೆಯಲ್ಲಿ ನೀರು ನಿಂತು ಅದು ಆಟೋಮೆಟಿಕ್ ಆಗಿ ಗ್ರೌಂಡ್ ವಾಟರ್ ಆಗಿ ಹೋಗಿ ವಾಟರ್ ರೈಸ್ ಆಗ್ತಾ ಇತ್ತು. ಈಗ ಯಾವ ಗದ್ದೆ ವೆಟ್ಟಿದೆ ಹೇಳಿ? ಒಂದನೇದಾಗಿ ಪ್ರಕೃತಿಯನ್ನ ನಾವು ಕಡೆಗಣನೆ ಮಾಡಿರುವಂತದ್ದು, ಎರಡನೇದಾಗಿ ಕೃಷಿಯನ್ನ ಕೈ ಬಿಟ್ಟಿರುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣ ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್, ಇದರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡೋಣ. ಒಂದು ಪುಟ್ಟ ವಿರಾಮ ವೀಕ್ಷಕರೇ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.